ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಭಾರತೀಯ ಮೂಲದ ಉದ್ಯಮಿ ಹಾಗೂ ರಿಪಬ್ಲಿಕನ್ ಪಕ್ಷದ ರಾಜಕಾರಣಿಯಾಗಿರುವ ವಿವೇಕ್ ರಾಮಸ್ವಾಮಿ ಮಡದಿಗೆ ಮಾಡಿದ ಪೋಸ್ಟ್ ವಿವಾದ ಉಂಟು ಮಾಡಿದೆ. ವಿವೇಕ್ ರಾಮಸ್ವಾಮಿ ಜನಾಂಗೀಯವಾದಿ ಎಂದು H-1B ವೀಸಾ ಬಗೆಗೆ ಬೂಟಾಟಿಕೆಯ ವ್ಯಕ್ತಿ ಎಂದು ಟೀಕಿಸಲಾಗಿದೆ. 2021ರಲ್ಲಿ ವೈದ್ಯಕೀಯ ವಿದ್ಯಾರ್ಥಿಯಾಗಿದ್ದಾಗ ಮೊದಲ ಭೇಟಿ, ಆಮೇಲೆ ವೀಕೆಂಡ್ ಟೂರ್, ಮೊದಲ ಡೇಟ್, ಕೊನೆಗೆ ಮದುವೆ ಇವನ್ನೆಲ್ಲ ಕೆಲವು ಫೋಟೋ ಸಹಿತ ವಿವರಿಸಿರುವ ವಿವೇಕ್ ಅವರು ಮದುವೆಯಾಗಿ 10 ವರ್ಷ ಆದ ಬಗೆಗೆ ಹೆಂಡತಿ ಅಪೂರ್ವಾರಿಗೆ ಎಕ್ಸ್ಪೋಸ್ಟ್ ಹಾಕಿದ್ದಾರೆ. ಆ ಪೋಸ್ಟ್ನಲ್ಲಿ H-1B ವೀಸಾದ ಬಗೆಗೆ ಈಗಿನ ಸರ್ಕಾರದ ನಿಲುವನ್ನು ಟೀಕಿಸಿದ್ದಾರೆ. ಹೀಗೆ ಆದರೆ ನೀನು ಭಾರತಕ್ಕೆ ವಾಪಸ್ಸು ಹೋಗಬೇಕಾಗ್ತದೆ ಎಂದು ಬರೆದಿದ್ದಾರೆ. ಇದಕ್ಕೆ ಜಾಲತಾಣಿಗರು ವಿವೇಕ್ರನ್ನ ತೀವ್ರವಾಗಿ ಟೀಕಿಸಿದ್ದಾರೆ. ವೀಸಾ ಬಂದ್, ಉದ್ಯೋಗ ನಷ್ಟ ಇವೆಲ್ಲವನ್ನ ನಾವು ಎದುರಿಸಬೇಕಾಗಿದೆ ಎಂದೆಲ್ಲ ವಿವೇಕ್ ಬರೆದಿರುವುದು ತೀವ್ರ ಟೀಕೆ ಕಂಡಿದೆ.